ಕಾಳಾವರ ಗ್ರಾಮ ಪಂಚಾಯಿತಿಯ ಪ್ರಥಮ ಅವಧಿಯ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತರಾದ ವಕ್ವಾಡಿ ಆಶಾಲತಾ ಶೆಟ್ಟಿ, ಉಪಾಧ್ಯಕ್ಷರಾಗಿ ಸಿಪಿಐಎಂ ಬೆಂಬಲಿತರಾದ ರಾಮಚಂದ್ರ ನವಾಡ ಅವಿರೋಧವಾಗಿ ಆಯ್ಕೆಯಾದರು. ಒಟ್ಟು 17 ಸದಸ್ಯ ಬಲ ಹೊಂದಿರುವ ಕಾಳಾವರ ಗ್ರಾಮ ಪಂಚಾಯಿತಿಯಲ್ಲಿ 7 ಕಾಂಗ್ರೆಸ್ ಬೆಂಬಲಿತರು, 5 ಬಿಜೆಪಿ ಬೆಂಬಲಿತರು, 4 ಸಿಪಿಐಎಂ ಬೆಂಬಲಿತರು, 1 ಪಕ್ಷೇತರರು ಇದ್ದಾರೆ. ಈ ಸಂದರ್ಭದಲ್ಲಿ ಕುಂದಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಹರಿಪ್ರಸಾದ್ ಶೆಟ್ಟಿ, ಮಾಜಿ ಅಧ್ಯಕ್ಷ ಮಲ್ಯಾಡಿ ಶಿವರಾಮ ಶೆಟ್ಟಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಗಣತಂತ್ರ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ ತನ್ನದೇ ಆದಂತಹ ಮಹತ್ತರವಾದಂತಹ ಪಾತ್ರವನ್ನು ವಹಿಸುತ್ತದೆ. ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ನಿಂದ ಹಿಡಿದು ಸಂಸತ್ ತನಕ ಇದೆ. ಆದರೆ ಈ ಗ್ರಾಮ ಪಂಚಾಯತ್ ಸದಸ್ಯತನ ಏನಿದೆ, ಇದಕ್ಕಿಂತ ಒಂದು ದೊಡ್ಡದಾದ ವ್ಯವಸ್ಥೆ ಭಾರತ ದೇಶದಲ್ಲಿ ಬೇರೆ ಯಾವುದೂ ಇಲ್ಲ. ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಅವರಿಗೆ ಬೇರೆ ಬೇರೆ ಸವಲತ್ತುಗಳಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯವಸ್ಥೆಗಳಿರ್ಬೋದು. ಆದರೆ ಜನರಿಗೆ ಅತಿ ಹತ್ತಿರ ಇರತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳಿದರೆ ಗ್ರಾಮ ಪಂಚಾಯತ್ ವ್ಯವಸ್ಥೆ. ಬಹುಶಃ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ದೇಶದಲ್ಲಿ, ರಾಜ್ಯದಲ್ಲಿ ಯಾರಿಗೂ ಕೂಡ ಚೆಕ್ಕಿಗೆ ಸಹಿ ಮಾಡಲಿಕ್ಕೆ ಒಂದು ಅಧಿಕಾರ ಇಲ್ಲ. ಅದು ಹಣ ತೆಗಿಲಿಕ್ಕೆ, ಹಾಕಲಿಕ್ಕೆ ಗ್ರಾಮ ಪಂಚಾಯತ್ ವ್ಯವಸ್ಥೆ. ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಿಗೆ ಜಂಟಿ ಸಹಿ ಮಾಡುವಂಥ ಅಧಿಕಾರವನ್ನು ಅಧಿಕಾರ ವಿಕೇಂದ್ರೀಕರಣ ಮೂಲಕ ನೀಡಲಾಗಿದೆ. ಬಹುಶಃ ಇದೊಂದು ಮಹತ್ತರವಾದಂಥ ಕಾಲಘಟ್ಟದಲ್ಲಿ ನೀಡಲಾಗಿರ್ತಕ್ಕಂಥ ಅಧಿಕಾರ. ಪ್ರಪ್ರಥಮವಾಗಿ ನಾವು ನಮ್ಮ ಏನು ಆಶೀರ್ವಾದ ಮಾಡಿ ಇಲ್ಲಿ ಕೂರಿಸಿದ್ದಾರೆ ಆ ಮತದಾರರಿಗೆ ಪ್ರಪ್ರಥಮವಾಗಿ ನಾವು ಅಭಿನಂದನೆ ಹೇಳಬೇಕಾಗ್ತದೆ. ಬಹುಶಃ ಒಂದು ಊರಿನಲ್ಲಿ ಇಂಥ ವ್ಯಕ್ತಿಗಳು ನಮ್ಗೆ ಆಗ್ಬೋದು, ನಮಗೇನಾದರೂ ಅವರಿಂದ ಸೇವೆ ಸಿಗಬಹುದು. ಎಷ್ಟು ಸೇವೆ ಮಾಡಿದರೂ ಕೂಡ ಯಾವುದೇ ಸೇವೆಯನ್ನು ಪೂರ್ತಿ ಮಾಡಿಕೊಳ್ಳಿಕ್ಕೆ ಯಾರಾದರೂ ಅಸಾಧ್ಯ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆದಂಥ ಆಶಾಲತಾ ಶೆಟ್ಟಿಯವರೇ, ಹಾಗೆ ಭಾಳಷ್ಟು ಅನುಭವಿ, ಭಾಳ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾದ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ರಾಮಚಂದ್ರ ನವಡ್ರೆ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ಹಿರಿಯ ಗಣ್ಯರೇ, ಹಾಗೆ ಈಗಾಗಲೇ ಒಡಂಬಡಿಕೆ ಅಂತ ನಮ್ಮ ಮಿತ್ರ ಪಕ್ಷದವರೇ, ನಾವು ಯಾವಾಗಲೂ ಕೂಡ ಜಾತ್ಯತೀತ ಪಕ್ಷದೊಂದಿಗೆ ನಮ್ಮವರು ಹೋಗ್ತಾರೆ. ಅಂಥ ವ್ಯವಸ್ಥೆಯಲ್ಲಿ ಇವತ್ತು ಜಾತ್ಯತೀತ ಪಕ್ಷದೊಂದಿಗೆ ನಮ್ಮವರು ಏನು ಒಡಂಬಡಿಕೆ ಮಾಡಿಕೊಂಡು ಇವತ್ತು ಈ ಗ್ರಾಮದ ಅಧ್ಯಕ್ಷ ಉಪಾಧ್ಯಕ್ಷ ವ್ಯವಸ್ಥೆಯನ್ನು ಪಡ್ಕೊಂಡಿದ್ದೇವೆ. ಅಧ್ಯಕ್ಷ ನಾವು ಪಡೆದು ಉಪಾಧ್ಯಕ್ಷರು ಅವ್ರು ಪಡೆದಿದ್ದಾರೆ. ಆದರೆ ನಮ್ಮೊಳಗೆ ಎಲ್ಲಿಯೂ ಕೂಡ ಭೇದ ಬರೋದಿಲ್ಲ ಅಂತ ಧೈರ್ಯವಾಗಿ ನಾನು ಹೇಳ್ತೇನೆ. ಯಾಕಂದರೆ ಭಾಳಷ್ಟು ಸಮಯ ಕುಂದಾಪುರ ಪುರಸಭೆಯಲ್ಲೂ ಕೂಡ ನಾವು ಆಡಳಿತ ನಡೆಸಿದ್ದೇವೆ. ಈ ಒಂದು ವ್ಯವಸ್ಥೆಯಲ್ಲಿ ನಾವು ಹೇಳೋದು ಇಷ್ಟೇ, ಭಾಳಷ್ಟು ಅನುಭವಿಗಳು ನಾವೇನಲ್ಲ. ನಾನು ಕೂಡ ಒಂದು 7 ಬಾರಿ ತೆಕ್ಕಟ್ಟೆ ಪಂಚಾಯತ್ನಲ್ಲಿ ಮೆಂಬರ್ ಆಗಿದ್ದೆ. 35 ವರ್ಷಗಳ ಕಾಲ ಸದಸ್ಯನಾಗಿದ್ದೆ. 2013 ಚುನಾವಣೆ ನಿಂತು ಸೋತ ನಂತರ ನಾವು ವ್ಯವಸ್ಥೆ ಬೇಡ ಎಂಬ ಅಭಿಪ್ರಾಯದಲ್ಲಿ ನಾವು ಇದ್ದೇವೆ. ಇವತ್ತು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಯಾರಿಗೂ ನಾವು ಹೇಳುವ ಅವಶ್ಯಕತೆ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಪಂಚಾಯತ್ನಲ್ಲಿ ಇದ್ದವ ಏನಾದರೂ ಜನರಿಗೆ ಒಂದು ಅನುಕೂಲ ಕೊಡ್ತೇನೆ ಅಂತ ಹೇಳಿದ್ರೆ ಬಹುಶಃ ಯಾವ ಮಟ್ಟದಲ್ಲೂ ಕೂಡ ಅನುಕೂಲ ಮಾಡಿಕೊಳ್ಳಿಕ್ಕೆ ಭಾಳ ಕಷ್ಟಕರ. ಯಾಕಂತ ಹೇಳಿದ್ರೆ ಒಂದು ರೇಷನ್ ಕಾರ್ಡು ಸಮೇತ ಮೊನ್ನೆ ಕೊಡ್ತೆ ಅನ್ನುವಾಗ 6 ತಿಂಗಳ ನಿಚ್ಚಿ ರೇಷನ್ ಕಾರ್ಡ್ ವ್ಯವಸ್ಥೆ ರದ್ದಾಗಿ ಹೋಗಿದೆ. ಈಗ ಬಂದಿದೆ. ಈಗ ಬಂದಂಥ ಒಬ್ಬರು 6 ಮಂತ್ರಿಗಳು TV ಬೇಡ, ಬೈಕ್ ಬೇಡ, ಅದೇನೋ ಬೇಡ ಅಂತ ಹೇಳಿ ಫೋನ್ ಮಾಡಿದ್ದಾರೆ. ಬಹುಶಃ ಮೊನ್ನೆ ಯಾರಿಗೆ ಎಷ್ಟು ನೆನಪಿದೋ ನನಗೆ ಗೊತ್ತಿಲ್ಲ. 1 kg ಅಕ್ಕಿ, 1 kg 2 kg ಅಕ್ಕಿ ಅಲ್ಲ ಕಾರ್ಡಿಗೆ. ಅದು ಯಾರು ತಿಳ್ಕೊಳ್ಳಲ್ಲ, ಯಾಕೆ ತಿಳ್ಕೊಳ್ಳೋದು ನನಗೆ ಗೊತ್ತಿಲ್ಲ. ಬಹುಶಃ ನಾವು ಈ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಬಹುಶಃ ಸೈಕಲ್ ಬೈಕಲ್ಲಿ ಇಳಿದ್ರೆ ಅದು ಮೇಲರ್ತಿಗೆ ಮತ್ತೆ ದೂಡಬೇಕಾಗುತ್ತೆ. ಅಂಥ ವ್ಯವಸ್ಥೆಯಲ್ಲಿ ಎಷ್ಟೋ ಪತ್ರಗಳು ಬರೆದ್ರೆ ಆ ಪತ್ರಗಳ ಉತ್ತರ ಇವತ್ತು ನಾವು ನೋಡಲಿಲ್ಲ.